ಸ್ನೇಹಿತರೆ, ಕೇವಲ 2 ದಿವಸಗಳ ಹಿಂದೆ ನಾನು ಇದೇ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಒಂದು ಸ್ಟೋರಿ ಹಾಕಿದ್ದೆ. ಬಿರಿಯಾನಿ ತಿಂದು ಆಮೇಲೆ ಕಲ್ಲಂಗಡಿ ಹಣ್ಣು ತಿಂದು 4 ಜನ ಒಂದೇ ಕುಟುಂಬದ ಸದಸ್ಯರು ಸಾವನ್ನಪ್ಪಿದ್ರು ಅಂತ. ಇನಿಷಿಯಲ್ ಇನ್ವೆಸ್ಟಿಗೇಷನ್ ಆದಾಗ ಡಾಕ್ಟರ್ಗಳು ಮತ್ತೆ ಪೊಲೀಸರು ಹೇಳಿದಂತಹ ಮಾಹಿತಿ ಏನಪ್ಪಾ ಅಂದ್ರೆ, ಇದು ಹಳಸಿದಂತಹ ಆ ಕಲ್ಲಂಗಡಿ ಹಣ್ಣನ್ನ ಏನು ಫ್ರಿಡ್ಜ್ ಅಲ್ಲಿ ಇಟ್ಟಿದ್ರೋ ಅದನ್ನ ತಿಂದಂತಹ ಈ 4 ಜನ ಕುಟುಂಬದ ಸದಸ್ಯರು ಸಾವನ್ನಪ್ಪಿದ್ರು ಅಂತ ಹೇಳಲಾಗಿದೆ. ನಾವು ಕೂಡ ಇದನ್ನ ಹೇಳಿದ್ದೀವಿ. ಯಾಕಂದ್ರೆ ಪೊಲೀಸರ ಮಾತನ್ನ, ಪೊಲೀಸರ ಇನಿಷಿಯಲ್ ಇನ್ವೆಸ್ಟಿಗೇಷನ್ ಅನ್ನ ಕೇಳಿಬಿಟ್ಟು ಇದನ್ನ ನಾವು ದೃಢಪಡಿಸಿದ್ವಿ ಆಗಿರಬಹುದು ಅಂತ. ಆದರೆ ಈಗ ಸುಮಾರು 3 ದಿವಸಗಳ ನಂತರ ಈ ಇನ್ವೆಸ್ಟಿಗೇಷನ್ ಮೇಲೆ ಇನ್ವೆಸ್ಟಿಗೇಷನ್ ನಡೆದು ಹೆಚ್ಚಿಗೆ ಈ ಒಂದು ಮಿಸ್ಟರಿ ಡೆತ್ ಅಲ್ಲಿ ಏನಾಗಿರ್ಬೋದು ಅಂತ ಅನಾಲಿಸಿಸ್ ಮಾಡಿದಾಗ, ಹೆಚ್ಚಿಗೆ ಇನ್ವೆಸ್ಟಿಗೇಷನ್ ಮಾಡಿದಾಗ ಈಗ ಒಂದು ಕಾನ್ಸ್ಪಿರಸಿ ಥಿಯರಿ ಹೊರಗೆ ಬರ್ತಾ ಇದೆ. ಅದೇನಪ್ಪ ಅಂದರೆ, ಏನು ಈ 4 ಜನ ಒಂದೇ ಕುಟುಂಬದ ಮುಸ್ಲಿಂ ಫ್ಯಾಮಿಲಿ ಬಿರಿಯಾನಿ ತಿಂದು ಏನು ಸಾವನ್ನಪ್ಪಿತ್ತೋ, ಅಥವಾ ವಾಟರ್ ಮೆಲನ್ ಅಂದರೆ ಕಲ್ಲಂಗಡಿ ಹಣ್ಣು ತಿಂದು ಸಾವನ್ನಪ್ಪಿತ್ತೋ, ಅದು ಬಿರಿಯಾನಿಗೂ ಸಂಬಂಧ ಇಲ್ಲ ಅಥವಾ ಕಲ್ಲಂಗಡಿ ಹಣ್ಣಿಗೂ ಸಂಬಂಧ ಇಲ್ಲ ಅಂತ ಈಗ ಹೇಳ್ತಾ ಇದ್ದಾರೆ. ಈಗ ಪ್ರಶ್ನೆ ಬರೋದು, ಚಿಕ್ಕ ಪ್ರಶ್ನೆ ಅಲ್ಲ, ದೊಡ್ಡ ಪ್ರಶ್ನೆ ಬರೋದು, ಹಾಗಾದರೆ ಸಾವು ಹೇಗಾಯಿತು? ಕಾರಣ ಏನು? ಯಾರಾದರೂ ಇವ್ರನ್ನ ಕೊಂದ್ರ? ಏನಾಯಿತು ಹಾಗಾದರೆ? ಈಗ ಡಾಕ್ಟರ್ಗಳು ಮತ್ತು ಫಾರೆನ್ಸಿಕ್ ಏಜೆಂಟ್ಗಳು ಹೇಳುವ ಪ್ರಕಾರ ಅವರ ದೇಹದಲ್ಲಿ ಈಗ ವಿಷಕಾರಿ ಅಂಶಗಳು ಕಂಡು ಬಂದಿವೆ. ಅಂದರೆ ಪಾಯ್ಸನ್ ಹಾಕಲಾಗಿತ್ತು ಅಂತ ಹೇಳಾಗ್ತಾ ಇದೆ. ಹೌದು, ಏಪ್ರಿಲ್ 25ನೇ ತಾರೀಕು ಇವರ ಮನೆಗೆ ಒಂದು ನೆಂಟರ ಫ್ಯಾಮಿಲಿ ಬರುತ್ತೆ. ಇನ್ನೊಂದು ಫ್ಯಾಮಿಲಿ ಇದೆ, ಇವ್ರ ಥರನೇ ಇರುವಂಥದ್ದು ಇನ್ನೊಂದು ಫ್ಯಾಮಿಲಿ ಬರುತ್ತೆ. ಅವರು ಇವ್ರ ಜೊತೆ ಊಟ ಮಾಡ್ತಾರೆ, ಅವರು ಇವ್ರ ಜೊತೆನೆ ಅದೇ ಬಿರಿಯಾನಿ ತಿಂತಾರೆ. ತಿಂದ ಮೇಲೆ ಪಾರ್ಟಿ ಎಲ್ಲ ಮುಗಿದ ಮೇಲೆ ರಾತ್ರಿ 12:30 ಸುಮಾರಿಗೆ ಆ ಫ್ಯಾಮಿಲಿ ಅಲ್ಲಿಂದ ಹೊರಟು ಹೋಗುತ್ತೆ. ಆದರೆ ಈ ಏನು ಡೊಕೋಲಿಯಾ ಅಂತ ಅಂದೇನು ಫ್ಯಾಮಿಲಿ ಇತ್ತೋ, ಅಬ್ದುಲ್ ಅಹಮದ್ ಅಂತ ಫ್ಯಾಮಿಲಿ ಇತ್ತೋ, ಆ ಫ್ಯಾಮಿಲಿ ಇದ್ದಂತಹ ಚಿಕ್ಕ ಮಗು 13 ವರ್ಷದ ಮಗಳು ಹಠ ಹಿಡಿತಾಳೆ. ಬಿರಿಯಾನಿ ತಿಂದಿದ್ದೀವಿ, ನನಗೆ ಆ ಫ್ರಿಜ್ಜಲ್ಲಿ ಇದ್ದಂತಹ ಕಲ್ಲಂಗಡಿ ಹಣ್ಣು ತಿನ್ನಬೇಕು ಅಂತ ಹಠ ಹಿಡಿದಿದ್ದಕ್ಕೆ ಕೊನೆಗೂ ಆ ಫ್ರಿಜ್ಜಿಂದ ತೆಗೆದು ಕತ್ತರಿಸಿ ಈ 4 ಜನ ಗಂಡ ಹೆಂಡತಿ ಮತ್ತು 2 ಹೆಣ್ಣು ಮಕ್ಕಳು ಸೇರಿ ಆ ಒಂದು ಕಲ್ಲಂಗಡಿ ಹಣ್ಣನ್ನು ಸೇವಿಸ್ತಾರೆ. ಅದಾದ ಮೇಲೆ ಕೆಲವು ಗಂಟೆಗಳ ನಂತರ, ಸುಮಾರು ಬೆಳಿಗ್ಗೆ 4 ಗಂಟೆನೋ 5 ಗಂಟೆ ಸುಮಾರಿಗೆ ಆ ಮಗುವಿಗೆ ಹೊಟ್ಟೆ ಸಿಕ್ಕಾಪಟ್ಟೆ ಜಾಡ್ಸಕ್ಕೆ ಪ್ರಾರಂಭ ಮಾಡುತ್ತೆ. ತುಂಬ ನೋವಾಗಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅವಳು ಒಬ್ಬಳಿಗೆ ಅಲ್ಲ, ಅವಳ ಅಕ್ಕನಿಗೂ ಆಗುತ್ತೆ, ಅವಳ ತಾಯಿಗೂ ಆಗುತ್ತೆ, ಅವಳ ಅಪ್ಪನಿಗೂ ಆಗುತ್ತೆ. ಸೊ ಎಲ್ಲರಿಗೂ ಒಂದೇ ಥರದ ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ. ಸೊ ಇವ್ರೇನು ಮಾಡ್ತಾರೆ ಅಂದರೆ, ಹೆಚ್ಚಿಗೆ ಏನಾಗುತ್ತೆ ಅಂದರೆ, ಈ ನೋಡಿ ಬಿರಿಯಾನಿ ಅನ್ನೋದು ಹೆವಿ ಸಬ್ಸ್ಟೆನ್ಸು, ತುಂಬಾ ಆಯಿಲ್ ಇರುತ್ತೆ, ಅದರಲ್ಲಿ ಏನೋ ಚಿಕನ್ ಅಥವಾ ಮಟನ್ ಇರುತ್ತೆ, ತುಂಬಾ ಮಸಾಲೆ ಇದ್ದ ತಕ್ಷಣ ಏನಾಗುತ್ತೆ, ಒಂದೊಂದು ಸಾರಿ ಹೊಟ್ಟೆ ನೋವು ಸ್ಟಾರ್ಟ್ ಮಾಡುತ್ತೆ, ಕೆಲವೊಂದು ಸರಿ ಫುಡ್ ಪಾಯ್ಸನಿಂಗ್ ಆಗುವಂಥ ಚಾನ್ಸಸ್ಸು ಇರುತ್ತೆ. ಸೊ ಇವರೇನು ಮಾಡ್ತಾರೆ ಅಂದರೆ, ಬೆಳಗ್ಗೆ ಏನೋ ಟಾಯ್ಲೆಟಿಗೆ ಹೋದರೆ ಸರಿ ಹೋಗುತ್ತೆ ಅನ್ನೋದು ಒಂದು ಪ್ರತಿಯೊಬ್ಬರಲ್ಲೂ ಇದು ಇರುತ್ತೆ. ಅದೊಂದೇ ಸೊಲ್ಯೂಷನ್, ತಿಂದದ್ದು ಹೋದ್ಬಿಟ್ರೆ ಸರಿ ಹೋಗ್ಬೋದು ಅಂತ. ಅಥವಾ ಒಂದು ಸರಿ ಬಿಟ್ಟು 2 ಸರಿ ಬಿಟ್ಟು ಡಿಸೆಂಟ್ರಿ ಆಗುತ್ತೋ, ಲೂಸ್ ಮೋಷನ್ ಆಗುತ್ತೋ, ಅದು ಆಗಿಬಿಡ್ಲಿ, ಅದಕ್ಕೇನು ನೀವು ಡಾಕ್ಟರ್ ಹತ್ರ ಹೋಗೋ ಅವಶ್ಯಕತೆ ಇಲ್ಲ. ಆದರೆ ಇಲ್ಲಿ ಏನಾಗುತ್ತೆ ಅಂದರೆ, ಅವರು ತಡ್ಕೊಳಕ್ಕಾಗೋದಿಲ್ಲ, ಅಷ್ಟೊಂದು ನೋವಾಗ ಸ್ಟಾರ್ಟ್ ಮಾಡುತ್ತೆ. ಏನು ಮಾಡ್ತಾರೆ ಅಂದರೆ, ಇಮಿಡಿಯೇಟಾಗಿ ಅಲ್ಲೇ ಯಾವುದೋ ಒಂದು ಕ್ಲಿನಿಕ್ಗೆ ಹೋಗ್ತಾರೆ. ಅವರೆಲ್ಲ ಇವರಿಗೆಲ್ಲ ಟ್ರೀಟ್ಮೆಂಟ್ ಮಾಡ್ತಾರೆ. ಯಾಕೋ ಅವರಿಗೆ ಅನುಮಾನ ಬರುತ್ತೆ, ಇದು ತಡೆಯೋಕ್ಕಾಗ್ತಾ ಇಲ್ಲ. ಅದಕ್ಕೆ ಏನು ಮಾಡ್ತಾರೆ, ಇವರು JJ ಹಾಸ್ಪಿಟಲ್ಗೆ ರೆಫರ್ ಮಾಡ್ತಾರೆ. ರೆಫರ್ ಮಾಡಿದಾಗ ಅಲ್ಲಿಂದ ಹೋಗ್ತಾರೆ ಅವರು
ಬೆಳಗ್ಗೆ ಅಲ್ಲಿ ಹೋದಾಗ ಸುಮಾರು ಒಂದು 9 ಗಂಟೆ ಆಗಿರ್ಬೇಕೇನೋ. ಡಾಕ್ಟರ್ ಎಮರ್ಜೆನ್ಸಿಯಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಏನಾಯಿತು ಅಂತ ಕೇಳಿದಾಗ, ಇಲ್ಲ ನಾವು ಈ ಥರ ಬಿರಿಯಾನಿ ತಿಂದಿದ್ವಿ, ಅದಾದಮೇಲೆ ನಡೆದ ಎಲ್ಲ ಟೈಮ್ ಲೈನ್ಸ್ ಹೇಳ್ತಾರೆ. ಹಿಂಗೆ ನಮ್ಮ ಮನೆಗೆ ನೆಂಟರು ಬಂದಿದ್ದರು, ಆಮೇಲೆ ನಾವು ಬಿರಿಯಾನಿ ತಿಂದ್ವಿ, ಆಮೇಲೆ ಈ ಥರ ಕಲ್ಲಂಗಡಿ ಹಣ್ಣು ಅರ್ಧ ಕಟ್ ಮಾಡಿದ್ದು 2 ದಿವಸ ಹಿಂದಿಂದ ಕಲ್ಲಂಗಡಿ ಹಣ್ಣನ್ನು ಫ್ರಿಜ್ಜಲ್ಲಿ ಇಟ್ಟಿದ್ವಿ, ಅದು ತಿಂದ್ವಿ ಅಂತ ಹೇಳ್ತಾರೆ. ಅಷ್ಟು ಹೇಳ್ಬಿಟ್ಟು ಟ್ರೀಟ್ಮೆಂಟ್ ಮಾಡ್ತಾರೆ. ಬಟ್ ಏನಂದರೆ ದುರಾದೃಷ್ಟ, ಇವ್ರು ಹೋಗಿದ್ದು 9 ಗಂಟೆಗೆ, 10:30 ಅನ್ನೋಷ್ಟರಲ್ಲೇ ಮಗಳು, ಚಿಕ್ಕ ಮಗಳು 13 ವರ್ಷದ ಜೈನಾನವಳು ಸಾವನ್ನಪ್ತಾಳೆ. ಅದಾದ ಮೇಲೆ ಮುಂದೆ 11 ಗಂಟೆಯಲ್ಲಿ ಇನ್ನೊಬ್ಬಳ ಮಗಳು ಸಾವನ್ನಪ್ತಾಳೆ. ಆಮೇಲೆ ತಾಯಿ ನಸೀರಮ್ಮನವಳು, ಅವಳು ಸಾವನ್ನಪ್ತಾಳೆ. ಅದಾದ ಮೇಲೆ ಸುಮಾರು 2-2:30 ಗಂಡ 40 ವರ್ಷದ ಹಮೀದನವರು, ಅಬ್ದುಲ್ ಹಮೀದನವರು ಕೂಡ ಸಾವನ್ನಪ್ತಾರೆ. ಸೊ ದಟ್ಸ್ ದ ಎಂಡ್ ಆಫ್ ಸ್ಟೋರಿ. ಯಾರ ಪ್ರಕಾರ? ಆ ಫ್ಯಾಮಿಲಿ ಪ್ರಕಾರ. ಬಟ್ ಅದಾದ ಮೇಲೆ ಸ್ಟಾರ್ಟ್ ಆಗುತ್ತೆ ಯಾಕೆ ಸತ್ರು ಅನ್ನೋದು. ಹೌದು, ಇದು ಸಾಧಾರಣ ಸಾವಲ್ಲ. ಯಾರೇ ಈ ಥರ ಯಾರಾದರೂ ಬಿರಿಯಾನಿ ತಂದಿದ ತಕ್ಷಣ ಸಾಯ್ತಾರಂದರೆ, ಹಂಗಾರೆ ಬಿರಿಯಾನಿ ತಿನ್ನೋದೇ ಬಿಡಬೇಕಾಗುತ್ತೆ. ಇವತ್ತು ಇಂಡಿಯಾದಲ್ಲಿ ಅತಿ ಹೆಚ್ಚು ಸೇಲ್ ಆಗುವಂಥದ್ದು ಅಂದರೆ ಹೊರಗಿನ ಊಟದಲ್ಲಿ ಬಿರಿಯಾನಿ. ಇದೊಂದು ಸರ್ವೆ ಇದೆ. ಇನ್ನು ವಾಟರ್ ಮೆಲನ್ ಅಂದರೆ ಕಲ್ಲಂಗಡಿ ಹಣ್ಣು. ಕಲ್ಲಂಗಡಿ ಹಣ್ಣು ತಂದರೆ ಯಾರಾದರೂ ಸಾಯ್ತಾರ? ಹಂಗಾದ್ರೆ ಪಾಪ ರೈತರ ಪರಿಸ್ಥಿತಿ ಏನಾಗಬಾರ್ದು? ಕಲ್ಲಂಗಡಿ ಹಣ್ಣು ತಿಂದರೆ ಸಾಯ್ತಾರೆ ಅಂದರೆ ಯಾರು ಪಾಪ ರೈತರು ಬೆಳೆದಿದ್ದನ್ನು ಯಾರು ತಿನ್ನೋದೇ ಇಲ್ಲ, ಇನ್ಮೇಲೆ ಬೆಳೆಯೋದೇ ಇಲ್ಲ, ಹಾಗಾಗ್ಬೋದು. ಸೊ ಇನಿಷಿಯಲಿ ಡಾಕ್ಟರ್ ಹೇಳಿದ್ದು 2 ಥಿಯರಿಗಳನ್ನು. ಒಂದು ಫುಡ್ ಪಾಯ್ಸನಿಂಗ್ ಆಗಿರ್ಬೋದು, ಅಥವಾ ಕಲ್ಲಂಗಡಿ ಹಳಸಿದ್ರಿಂದ, ಅದು ತಿಂದಿದ್ದರಿಂದ ಆ ಥರ ಆಗಿರ್ಬೋದು ಅಂತ. ಬಟ್ ಆ ಎಲ್ಲ ಥಿಯರಿಗಳು, ಆ ಎಲ್ಲ ಕಾನ್ಸ್ಪಿರಸಿ ಥಿಯರಿಗಳು ಕ್ಲೋಸ್ ಆಗಿದೆ. ಈಗ ಬರ್ತಾ ಇರೋದು ಇವ್ರಿಗೆ ಯಾರೋ ವಿಷ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ. ಸ್ನೇಹಿತರೆ, ನಿಮ್ಮ ಮೊದಲೇ ಹೇಳಿದ್ದೆ, ಈ ಪಾರ್ಟಿ ಆಗಿದ್ದು 2 ಫ್ಯಾಮಿಲಿಗಳ ಮಧ್ಯೆ. ಒಂದು ಫ್ಯಾಮಿಲಿಗೆ ಏನೂ ಆಗಿಲ್ಲ, ಅವ್ರು ಬಂದರು, ಊಟ ಮಾಡಿದ್ರು, ರಾತ್ರಿ 12 ಗಂಟೆಗೆ ಹೋಗ್ಬಿಟ್ರು. ಆದರೆ ಒಂದು ಫ್ಯಾಮಿಲಿಗೆ ತುಂಬಾ ಕಷ್ಟ ಆಗಿ ಮರುದಿನನೇ ವಿದಿನ್ 12 hours ಆಲ್ 4 ಡೆಡ್. ಇನ್ನೊಂದು ಫ್ಯಾಮಿಲಿ ಆರಾಮಾಗಿದೆ. ಈಗ ನಾನು ಇಲ್ಲಿ ಯಾವುದೇ ಒಂದು ಮೀಡಿಯಾ ಕನ್ಕ್ಲೂಷನ್ನೋ ಮೀಡಿಯಾ ಜಸ್ಟಿಫಿಕೇಷನ್ನೋ ಕೊಡ್ತಾ ಇಲ್ಲ. ಯಾಕಂದರೆ ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಬೇಕು. ಅದಾದಮೇಲೆ ಮುಂದೆ ಏನು ಅಂತ ಗೊತ್ತಾಗತ್ತೆ. ಇಲ್ಲಿ ನಾವು ಏನು ಹೇಳೋಕ್ಕಾಗೋದಿಲ್ಲ. ಈಗ ಪಾಪ ಅವರು ಕೂಡ ಅಮಾಯಕರಾಗಿರ್ಬೋದು, ಅಥವಾ ಈ ಸ್ವತಂತ್ರ ಫ್ಯಾಮಿಲಿಯಲ್ಲೇ ಅವರೇ ಅದರಲ್ಲಿ ಯಾರಾದರೂ ವಿಷ ಹಾಕಿರ್ಬೋದಾ? ಅದು ಕೂಡ ಆಗಿರ್ಬೋದು. ಅವ್ರು ಹೋದ ಮೇಲೆ ಇದೆಲ್ಲ ಆಗಿರ್ಬೋದಲ್ಲ. Nobody knows till date. But ಫಸ್ಟ್ ಟೈಮ್ ಎಲ್ಲ ಇನ್ವೆಸ್ಟಿಗೇಷನ್ ಆದಾಗ ಬಂದಿದ್ದು ಆ ಕಲ್ಲಂಗಡಿ ಹಣ್ಣು ಮತ್ತು ಬಿರಿಯಾನಿ ಮೇಲೆ. ಆದರೆ ಈಗ ಆಫ್ಟರ್ 3-4 days ಅಥವಾ 1 ವಾರ ಹತ್ರ ಬಂದಾಗ ಈಗ ಕೇಳಿ ಬಂದಿರೋದು ಇದು ವಿಷ ಹಾಕಾಗಿದೆ ಅಂತ. ಸೊ ಹಾಗಾದರೆ ವಿಷ ಹಾಕಿದವ್ರು ಯಾರು? ಬೇಜಾರಾಗತ್ತೆ. ಆ ಫ್ಯಾಮಿಲಿಯಲ್ಲಿ ಇದ್ದವರೇ ಹಾಕಿದ್ರಾ, ಆ 4 ಜನದಲ್ಲಿ ಒಬ್ರು ಹಾಕಿದ್ರಾ, ಅಥವಾ ಯಾರಾದರೂ ಹೊರಗಿನವ್ರು ಹಾಕಿದ್ರಾ? ಈ ಇನ್ವೆಸ್ಟಿಗೇಷನ್ ಈಗ ನಡೀತಾ ಇದೆ. ಸೊ ಆ ಒಂದು ಕನ್ಕ್ಲೂಷನ್ ಯಾವಾಗ ಬರುತ್ತೆ, ಯಾರು ಇದರ ಹಿಂದಿನ ಅಪರಾಧಿಗಳು ಅನ್ನೋದನ್ನು ಇನ್ನು 2 days ಬಿಟ್ಟು ಮತ್ತೊಂದು ವಿಡಿಯೋ ಮಾಡ್ತೀನಿ. ಅದನ್ನು ನಾವು ಮುಂದುವರ್ಸೋಣ. ಆ ಎಪಿಸೋಡ್ಗಾಗಿ ಕಾಯ್ತಾ ಇರಿ. ಯಾಕಂದರೆ ಅಲ್ಲಿ ಗೊತ್ತಾಗುತ್ತೆ ನಿಮಗೆ ನಿಜಕ್ಕೂ ಇದರ ಹಿಂದೆ ಇರುವ ಆ ಪಾಪಿಗಳು ಯಾರು, ಅಪರಾಧಿಗಳು ಯಾರು, ಅಮಾಯಕ ಜನರನ್ನು ಕೊಂದವರು ಯಾರು. ಒಂದೊಂದಾಗಿ ಈ ಒಂದು ಸಿರೀಸಲ್ಲಿ ನಿಮಗೆ ಈ ಒಂದು ಮರ್ಡರ್ ಮಿಸ್ಟ್ರಿ ಬಗ್ಗೆ ಹೇಳ್ತಾ ಹೋಗ್ತೀನಿ. ಕಾಯ್ತಾ ಇರಿ.